ಸೊಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಶುಕ್ರವಾರ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ 172ನೇ ವರ್ಷದ ಜನ್ಮ ದಿನಾಚರಣೆ ಬೊಕ್ಕ ಶ್ರೀವರ ಮಹಾಲಕ್ಷ್ಮಿ ವ್ರತಾಚರಣೆ ಪೂಜೆ ಶುಕ್ರವಾರ ಗರ್ದಡೆ ನಡೆತಿದೆ. ಚಾಂದ್ರಮಾನ ವರ್ಷದ 2ನೇ ಶುಕ್ರವಾರ ಬರ್ಪುನ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ಪೂಜೆ ಈ ಸರ್ತಿ ಸೌರಮಾನ ವರ್ಷದ ಸೋನ ತಿಂಗೊಲ್ದ 2ನೇ ಶುಕ್ರವಾರ ಬೈದಂಡು ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಈ ಶುಕ್ರವಾರ 2 ನಮೂನೆಡು ವಿಶೇಷ ಆದಿತ್ತಂಡು ಒಂಜಿ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ 172ನೇ ವರ್ಷದ ಜನ್ಮ ದಿನಾಚರಣೆ ಬೊಕ್ಕೊಂಜಿ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಕಾಂಡೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೆ ವಿಶೇಷ ಅಭಿಷೇಕ ಶ್ರೀ ಗೋಕರ್ಣನಾಥ ಕಲ್ಯಾಣ ಮಂಟಪದ ವೇದಿಕೆಡು ಕಲಶ ಪ್ರತಿಷ್ಠೆ ಲಲಿತಾ ಸಹಸ್ರನಾಮ ಪಠಣ ಭಜನೆ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಮಧ್ಯಾಹ್ನ ಶ್ರೀ ದೇವಿಗೆ ಮಾ ಪೂಜೆ ಬಾರಿ ಸಂಭ್ರಮಡು ನಡೆತಂಡು ಪಾಕಜನ ಪುಂಜವನಕಲು ಪೂಜೆಡು ಪಾಲ್ದೆತ್ತೊಂಡೇರು ಅಪ್ಪೆಲ್ಲಿಗೂ ಕ್ಷೇತ್ರಾಡಳಿತ ಸಮಿತಿದ ನಿಲೆಟ್ಟು ಕಾಜಿ ರಾಕಿದ ಅರುವೆ ಬೊಕ್ಕ ಪ್ರಸಾದ ಪಟ್ಟಿಯರು ಊರು ಪರ ಊರ್ದ ಹೆಚ್ಚು ಜನ ಪುಂಜವನಕಲು ಸೇರಿನಂಚ ಭಕ್ತರು ಪಾಲ್ದೆತ್ತೊಂಡೇರು ಕ್ಷೇತ್ರಾಡಳಿತ ಸಮಿತಿ ಗುರ್ಕಾರ್ಯರು ಜಯರಾಜ್ ಹೆಚ್ ಸೋಮಸುಂದರಂ ಪಣವ್ ಗುರ್ಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ಟ್ರಸ್ಟ್ ಲಾಯ್ನ ಸಂತೋಷ್ ಜೆ ಪೂಜಾರಿ ಸಾಯಿರಾಮ್ ಎಚ್ ಎಸ್ ಕಿಶೋರ್ ದಂಡಕೇರಿ ಕೃತಿನ್ ಧೀರಜ್ ಅಮೀನ್ ಅಭಿವೃದ್ಧಿ ಸಮಿತಿ ಒತ್ತು ಗುರ್ಕಾರ್ಯರು ಡಾಕ್ಟರ್ ಬಿಜಿ ಸುವರ್ಣ ಸದಸ್ಯರು ಪಿಕೆ ಗೌರವಿ ರಾಜಶೇಖರ್ ಲತೀಶ್ ಸುವರ್ಣ ಕಾರ್ಯಕ್ರಮ ಇಟ್ಟರು. षष्ठ्यौथो प्रकृते पुरुषात् परम् एवं ध्यायति यो नित्यं स योगी योगीनां वरः नमो नन्दिताये नमः मन्त्रिण्यां विरचिता वशङ्गविदतोषिताये नमः शक्कप्राणहरणा वाराहि वीर्यनन्दिताये नमः कामेश्वरमुखालोका कल्पिता श्री गणेश्वराये नमः महागणेश निर्भिन्ना विघ्नेन्द्रप्रवेशिताये नमः खण्डासुर निर्मुक्ता शस्त्र प्रवस्तिन्ये नमः चारु जनचंद्र कलाधराय नमः चराचरा जगन्नाथाये नमः चक्रराजनिकेतनाय नमः पार्वत्ये नमः पद्मनायनाय नमः वेदो मावः तामावः जातवेदो लक्ष्मे बलभगामिनी यस्यां ಉಳ್ಳಾಲ ಮುಗುವೀರ ಸಂಘದ ಸಾಕಾರರು ಶ್ರೀ ವಿಠೋಬಾ ರುಕುಮಾಯಿ ಭಜನಾ ಮಂದಿರದ ನಿಲಿಟ ನಡಪುನ 93ನೇ ವರ್ಷದ ಕಡಲ ಪೂಜೆ ಮುಗುವೀರಪಟ್ಟಣ ಕಡಲ ಬರಿಟ ಗುರುವಾರ ಬೈಯಾಗ ನಡೆತದ. ಉಳ್ಳಾಲ ಮೊಗವೀರ ಸಂಘದ ಸಾಕಾರರು ಶ್ರೀ ವಿಠೋಬಾ ರುಕುಮಾಯಿ ಭಜನಾ ಮಂದಿರ ಮೊಗವೀರಪಟ್ಟಣದ ನಿಲೆಟ್ ನಡಪುನ 93ನೇ ವರ್ಷದ ಕಡಲ ಪೂಜೆ ಗುರುವಾರ ಬೈಯಗು ಅಟ್ಟಣೆ ಮಲ್ತದಿತ್ತೇರು ಪುಲ್ಯಕಾಂಡೆ ಆಜೆ ಕಾಲಿತ್ತ ಪೊರ್ತುಡು ಶ್ರೀ ವಿಠೋಬಾ ರುಕುಮಾಯಿ ದೇವರಿಗೂ ಪೇರದಿದ್ದು ಪ್ರಾರ್ಥನೆದ ಒಟ್ಟುಗೂ ಭಜನೆ ಸುರುವಾಂಡು ಬಯ್ಯ ಆಜೆ ಕಾಲಿಕು ಮೊಗವೀರಪಟ್ಟಣ ಕಡಲ ಬರಿಟು ಕಡಲ ರಾಜಗು ಗಂಗಾ ಮಾತೆಗೂ ಪೂವು ಪರಂದು ಬೊಂಡ ತಾರಾಯಿ ಪೇರು ಸಮರ್ಪಣೆ ಮಲ್ತದ ಮೀನು ಸಂಪತ್ತು ಪೆಚ್ಚಡೆಂದು ಪ್ರಾರ್ಥನೆ ಮಲ್ತಿರು. ಉಳ್ಳಾಲ ಮೊಗವೀರ ಸಂಘದ ಗುರುಕಾರ್ಯರು ಯಶವಂತ ಅಮೀನ್ ಕಾರ್ಯಂತಿರು ದಯಾನಂದ ಬಂಗೇರ ದುಂಬದ ಗುರುಕಾರ್ಯರು ಮಧ್ಯಸ್ಥರು ಮುರಿಕಾರ ವೃಂದದಕಲು ಸಮಿತಿ ಸದಸ್ಯರು ಶ್ರೀ ವಿಠೋಬಾ ರುಕುಮಾಯಿ ಭಜನಾ ಮಂದಿರದ ಪೂಜೆ ಮಲ್ಪನ ತಾರನಾಥ ಸುವರ್ಣ ಪ್ರತೀಶ್ ಕೋಟ್ಯಾನ್ ಗುರುಕಾರ್ಯರು ಪ್ರಶಾಂತ ಬಿ ಉಳ್ಳಾಲ ಕಾರ್ಯಂತಿರು ಸುಧೀರ್ ಬಂಗೇರ ಪಣವ್ ಗುರುಕಾರ್ಯರು ವಿನೋದ್ ಬಂಗೇರ ಬೊಕ್ಕ ಸರ್ವ ಸದಸ್ಯರು ಶ್ರೀರಾಮ ಭಜನಾ ಮಂದಿರದ ಗುರುಕಾರ್ಯರು ರೋಹಿನಾಥ ಕೋಟ್ಯಾನ್ ಬೊಕ್ಕ ಸರ್ವ ಸದಸ್ಯರು ಊರ್ದ ಮಾತಾ ಸಂಘ ಸಂಸ್ಥೆಯಲ್ಲಿನ ಪದಾಧಿಕಾರಿಗಳು ಸದಸ್ಯರು ಊರ ಪರವೂರ ಜನಮಾಣಿ ಕಡಲ ಪೂಜೆಡು ಪಾಲ್ದೆ ತುಂಡೆರು ಕಡಲ ಪೂಜೆಡ್ದು ಬೊಕ್ಕ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳತ ವ್ಯಾಘ್ರ ಶಾಖೆದ ನಿಲಟ ರಕ್ಷಾಬಂಧನ ಕಾರ್ಯಕ್ರಮ ನಡೆತಂಡು. ದೇವರ ಪಾದಾರವಿಂದಕ್ಕೆ ಗೋವಿಂದನ್ನಿ ಗೋವಿಂದ ದೇವರ ಪಾದಾರವಿಂದಕ್ಕೆ ಗೋವಿಂದನ್ನಿ ಗೋವಿಂದ ದೇವರ ಪಾದಾರವಿಂದಕ್ಕೆ ಗೋವಿಂದನ್ನಿ ಗೋವಿಂದ
ಸ್ವಲ್ಪತ್ತಮ್ಮು ಜನ ಕಾರ್ಯಕ್ರಮಗೂ ದೇವರ ಎಗಳನ್ನು ಬೇಡೊಂದುಲ್ಲ ಎಗಳಿಗೆ ಮತ್ಸ್ಯ ಮೀನಿದ ಸಂಪತ್ತನ್ನು ಒದಗಾತು ಕೊರಲೆ ವಿಶಾಲವಾಯಿನ ಸಮುದ್ರ ಐಟ್ ವಾನಮ್ನದ ಮೀನು ಮಾತುಂಡು ನಿಕಲ್ನ ಮಾಯೆಗೆ ಅರ್ಪಿತವಾದುಂಡು ಹಿರಿಯಾಕಲು ಮಂತೊಂದಿದ್ದಿಲ್ಲ కానీ ಸಮುದ್ರ ಪೂಜೆ ಮಧ್ಯ ಬಕ್ಕನೆ ಮೀನುಗಾರಿಕೆ ವ್ರತನು ಪ್ರಾರಂಭ ಅನ್ಕೋ ಆಡ ಇತ್ತದ ಕಾಲಘಟ್ಟಗಳು ದೂರದ ರಾಜ್ಯದಗಳು ನಮ್ಮ ರಾಜ್ಯಗಳು ಬರ್ತದು ಮೀನುಗಾರಿಕೆ ಮಲ್ಪುನ ಒಂದಿ ಬದಲಾವಣೆ ಬರ್ತಿರ್ತಾವರ ನಮ್ಮ ಸಮುದ್ರ ಪೂಜೆ ಮಲ್ಪುನೇಡೆ ದುಂಬೆ ಮೀನುಗಾರಿಕೆ ವೃತನು ಪ್ರಾರಂಭ ಅಂತಂದಿಲ್ಲ ಆಡ ಆ ಸಮುದ್ರ ರಾಜ್ಯದ ಒಂದಿ ನಮ್ಮ ಭಕ್ತಿಪೂರ್ವಕ ಪ್ರಾರ್ಥನೆದಾದ ಬನ್ನಗ ಈ ವರ್ಷದ ಋತುದಾಂಡಲ ಹೆಚ್ಚಿನ ಮತ್ಸ್ಯ ಸಂಪತ್ತು ಆ ಕಡಲ ರಾಜನ ಮಟ್ಟೆ ಎದ್ದು ನಮಕ್ ತಿಕ್ಕದು ನಮ್ಮ ಜೀವನೋಪಾಯ ಸುಗಮವಾದ ಸಾಗಡು ನನಲಾತು ಮತ್ಸ್ಯ ಸಂಪತ್ತು ನಂಗೆ ಒದಗಡು ದಿನಕ್ಕೂ ಒಂಜಿ ವಿಚಾರ ಎಲ್ಲ ಹಿರಿಯಕಲು ಬಿತ್ತಬಾರ್ದಿತ್ತೇಡ ಅವನು ಬುಲೆಪೋನ ಜನಕಲು ಕಡಿಮೆ ದಯಬನ್ನಾಗ ಇತ್ತ ಮಾತ್ರ ಜನಕಲು ಹೆಚ್ಚಿನ ಸ್ವಾರ್ಥನಕಲು ಅಂತ ಹೋಗ್ತೀರಿ ఆయన ఇల్లు ఆయన జోకులు ఈ ರೀತಿ ಇಪ್ಪನ ಸಂದರ್ಭ ಮಾತಾಡ್ತು ಸಮಾಜದ ಹಿರಿಯಕಲು ಮಂತ ಕಟ್ಟುಪಾಡು ಆ ಕಟ್ಟುಪಾಡದ ಪ್ರಕಾರ ಸಮುದ್ರದ ಪೂಜೆ ಮಾಡ್ಬಿಡೋ ದಿನನು ಆಚರಣೆ ಮಂತದ್ದು ವಿಠೋಬ ಒಂಜಿದಿಂತ ಆ ಪೂಜೆ ಆರಾಧನೆ ಮಂತದ ಯಾಕ ಐದು ಮಂತದ ಬೈಯಡು ಬಂತು ಸಮುದ್ರ ರಾಜ್ಯದ ಬೇರೆನ ಅರ್ಪಣೆ ಮಂತದ್ದು ಬಗಿನ ಅರ್ಪಣೆ ಮಂತದ್ದು ಅದನ್ನ ಮಾತ ಕಷ್ಟವನ್ನು ಪರಿಹಾರ ಮಾಡ್ಬಿಡೋದಕ್ಕೆ ಈ ದಿನ ಬಹುಶಃ ನಮ್ಮ ಇತಿಹಾಸಡೆ 93 ವರ್ಷ ಸಾಧನೆ ಮಾಡ್ಕೊಂಡಾಗ ಇಲ್ಲೇ ವಿಚಾರ ಹತ್ತವು ಇಚ್ಚಿನ ಒಂದು ವಿಠೋಬ ಭಜನ ಮಂದಿರದ ಮಾತು ಮಲ್ಪೇರು ಬಂದಿದ್ದನ್ನ ಈಗ ಸಮಾಜ ಬಂದು ನಮ್ಮ ಮಾತಿನ ಸಹಕಾರಗಳು ಪೋಪ್ ಲಿಯೋ ಸತ್ಯದ ಸಾಧನೆ ನಡಪೆರೆ ಲಿಪ್ಪು ಕೊಡ್ತೇರು ನಮ್ಮ ಧೈರ್ಯಡು ಸತ್ಯದ ಪರವಾದ ಉಂತೊಡುಂದು ಕುಡ್ಲಾ ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪೇರು ಪೀಟರ್ ಪೌಲ್ ಸಲ್ದಾನ ಪೆರುವಾಯಿ ಫಾತಿಮಾ ಮಾತೆ ಇಂಗ್ರೇಜಿಡು ಪಂತೇರು ಬಂಟ್ವಾಳ ತಾಲೂಕುದ ವಿಟ್ಲ ಪಿರುವಾಯ್ದ ಫಾತಿಮಾ ಮಾತೆ ಇಂಗ್ರಿಜಿಗೂ ಕುಡ್ಲಾ ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪೇರು ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಪೋದು ರಡ್ಡ ದಿನ ಬೇತೆ ಬೇತೆ ಕಾರ್ಯಕ್ರಮಲಿಡು ಪಾಲ್ದಿತ್ತೊಂಡೇರು ಜಮಣ ವಿದ್ಯಾರ್ಥಿಗಳಿಗೆ ಪವಿತ್ರ ದೃಢೀಕರಣ ಸಂಸ್ಕಾರ ಪ್ರದಾನ ಮಲ್ತೇರು ಬಲಿ ಪೂಜೆಡು ಬಿಷಪೇರು ಆಶೀರ್ವಚನ ಕೊರ್ದು ಕ್ರೈಸ್ತ ಪವಿತ್ರ ಸಭೆ ಸತ್ಯ ಪನಿಯರೆ ಪ್ರೇರಣೆ ಕೋರ್ಪುಂಡು ಪೋಪ್ ಲಿಯೋ ಸತ್ಯದ ಸಾದಿಡು ತುಂಬು ಪೋಯರೆ ಲಿಪ್ಪು ಕೊಡ್ತೇರು ಏಸು ಕ್ರಿಸ್ತರ್ನ ಅನುಯಾಯಿ ಆದುಪ್ಪನ ನಮ್ಮ ಧೈರ್ಯಡು ಸತ್ಯದ ಪರವಾದ ಉಂತೊಡೊಂದು ಪಂಡಿರು ಬಲಿ ಪೂಜೆ ಇಂಗ್ರೇಜ ಪ್ರಧಾನ ಧರ್ಮಗುರು ಸೈಮನ್ ಡಿಸೋಜಾ ಬಿಷಪೇರ್ನ ಕಾರ್ಯಂತೆರು ಧರ್ಮಗುರು ಐವನ್ ಡಿಸೋಜಾ ಬ್ರದರ್ ಪ್ರಿತೇಶ್ ಪಿಂಟೋ ಪಾಲ್ದಿತೊಂಡಿರು ಪಾಲನಾ ಸಮಿತಿ ಒತ್ತುಗುರು ಕಾರ್ಯ ಡೆನಿಸ್ ಮೊಂತೇರೋ ಕಾರ್ಯಂತೆರು ವಿನ್ಸೆಂಟ್ ಡಿಸೋಜಾ ಸರ್ವ ಆಯೋಗಲಿನ ಸಂಯೋಜಕರು ರಾಲ್ಫ್ ಡಿಸೋಜಾ ಪಾಲನಾ ಸಮಿತಿ ಸದಸ್ಯರು ವೆಲ್ಫೇರ್ ಡಿಸೋಜಾ ಕಾರ್ಯಕ್ರಮ ಇತ್ತೇರು ಬಲಿ ಪೂಜೆದ ಬೊಕ್ಕ ಚರ್ಚ್ ಪಾಲನಾ ಸಮಿತಿ ಬೊಕ್ಕ ಆರ್ಥಿಕ ಸಮಿತಿದ ಒಟ್ಟುಕು ಧರ್ಮಗುರಿ ಕಾರ್ಯರ ಸಭೆ ನಡಪಾದ ಇಂಗ್ರೇಜಿದ ಬೇತೆ ಬೇತೆ ವಿಚಾರಲಿನ ಬಗೆಟ್ ಸಲಹೆ ಸೂಚನೆಗಳನ್ನು ಕೊರಿಯರು ದುವೆ ಪೊರ್ತುಡು ಇಂಗ್ರೇಜ್ ನಿಲೆಟ್ ಬಿಷಪರಿಗೆ ತಮ್ಮನದ ಮರ್ಯಾದೆ ಮಲ್ತೇರು ಎರಡನೇ ದಿನ ಬೇತೆ ಬೇತೆ ಸಂಘ ಸಂಸ್ಥೆಲಿನ ಒಟ್ಟುಗೂ ಸಭೆ ನಡಪಾಯರು ಹುಷಾರಿ ಜಂದೆಪ್ಪನ ಇಂಗ್ರೇಜ್ ಸದಸ್ಯರನ್ನ ಇಲ್ಲಡೆ ಪೋದು ಆಕ್ಲಿನ ಆರೋಗ್ಯ ವಿಚಾರಿತದ ವಿಶೇಷ ಪ್ರಾರ್ಥನೆ ಮಲ್ತೇರು ಐದು ಬೊಕ್ಕ ಸಂತ ಅಂತೋನಿ ಪ್ರಾರ್ಥನಾ ಮಂದಿರಗ ಪೋದು ಪ್ರಾರ್ಥನೆ ಮಲ್ತೇರು आणि जर तर पाप साहेब हें सूख म्हणटा आमी सगळ्यांत तें सूख ताका बांदून गल्ले ब्रिन्स ते व्हडली पदवी जेजून मनशांक दिल्या एका मनशाक दिल्या आनी देखून मगाच्या भावांनी भयणीनो आमचो भावार्थ सारको आसा की ना आमी सारक्या वाटेर चलता की ना की म्हणून समजचे जाल्यार सिदा पाप साहेब कितें शिकयता ती शिकोवन आमी सोदून काडूंक जाय वाचूंक जाय आयकूंक जाय ताचे खातीर मागोवंक जाय फाटल्या दिसांनी अमेरिकानी इरान झुजाक देंवल्ल्या वेळार सामा ताणें सुटावें सांगलें घट्ट सांगलें हें झूज करचें अन्याय म्हणून अन्यायाचे विरोध ताणें ताळो उबारलो धैर्यान कोणायकी भियेनासतना धैर्यान सत सांगूंक ताच्याच गांवच्या अधिकारींक अध्यक्षाकी ताणें जायपुरती शिकोवन दिल्ली आज आमकांय पाप साहेब शिकयता आमी क्रिस्ताच्या पाटलावदारांनी कातोलिकांनी धैर्यान आसा जाय ಶ್ರೀಕೃಷ್ಣ ಜನ್ಮಾಷ್ಟಮಿದಲ್ಲಿ ಕೊಡು ಕಲ್ಕುರ ಪ್ರತಿಷ್ಠಾನದ ನಿಲೆಟ್ ಈ ಸರ್ತಿ 44ನೇ ವರ್ಷದ ರಾಷ್ಟ್ರಮಟ್ಟದ ಜೋಕ್ಲಿನ ಉತ್ಸವ ಶ್ರೀಕೃಷ್ಣ ವೇಷ ಪಂತನು ಸೆಪ್ಟೆಂಬರ್ 4 ಶುಕ್ರವಾರ ಕುಡ್ಲದ ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನದ ಪಿದೈ ಅಂಗನಡು ನಡಪಾವಣದ್ದು ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ ಕುಮಾರ ಕಲ್ಕುರ ಪಂತೆರು
ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ ಕುಮಾರ ಕಲ್ಕುರ ಕುಡ್ಲಡು ಶುಕ್ರವಾರ ಸುದ್ದಿಕೂಟುಡು ಪಾತೆರ್ದು ಶ್ರೀಕೃಷ್ಣ ಜನ್ಮಾಷ್ಟಮಿದಲ್ಲಿ ಕುಡು ಕಲ್ಕುರ ಪ್ರತಿಷ್ಠಾನದ ನಿಲೇಟು ಈ ಸರ್ತಿ 44ನೇ ವರ್ಷದ ರಾಷ್ಟ್ರಮಟ್ಟದ ಜೋಕ್ಲಿನ ಉತ್ಸವ ಶ್ರೀಕೃಷ್ಣ ವೇಷಪಂತನು ಸೆಪ್ಟೆಂಬರ್ 4 ಶುಕ್ರವಾರ ಕುಡ್ಲ ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನದ ಪಿದಯ ಅಂಗಂಡು ಅಟ್ಟಡೆ ಮಲ್ತದಂಡು 44ನೇ ವರ್ಷಗೂ 44 ಎಗ್ಗೆಲೆಡು ಪಂತ ನಡಪುಂಡು ಎನ್ಮ ಜೋಕ್ಲಿಡ್ದು ಶುರುವಾತಿನ ಪಂತ ರಾಷ್ಟ್ರೀಯ ಜೋಕ್ಲಿನ ಉತ್ಸವ ಆದ ಒಂಜಿ ಎಗ್ಗಿಡು ಶುರುವಾದ ಇತ್ತೆ 44 ಎಗ್ಗಿಗೆ ಮುಟ್ಟದುಂಡು ಒಂಜಿ 2 ಗಂಟೆ ಪೋದು ಇಡೀ ದಿನ ನಡತೊಂದುಂಡು ಎಂದು ಪಂಡೇರು ತಿಲಕೇರು ಸ್ವಾತಂತ್ರ್ಯದ ದುಂಬು ಇಂಚ ಸಾರ್ವಜನಿಕ ಗಣೇಶೋತ್ಸವದ ಸುರು ಮಲ್ತೆರ ಅಂಚನೆ ರಾಷ್ಟ್ರ ದೋರ್ಮೇಡ ನಡಪುನಂಚ ಇತ್ತೆ ಕೃಷ್ಣವೇಷ ಪಂತ ನಡತೊಂದುಂಡು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಲು ಪತ್ರಿಕಾ ಮಾಧ್ಯಮದ ಕ್ಲೋಸ್ತ ಪಂತ ನಡಪಾಂದುಲ್ಲೆರು ಮೂಜರ ಸಾರದಾತ ಜೋಕ್ಲಿಗ ಪಂಚಲೋಹದ ಕೃಷ್ಣನ ಇಲ್ಲಿಯ ಮೂರ್ತಿ ಕೊರೊಂದುಲ್ಲ ಪಂತಗು ಲೆಪ್ಪೋಲೆ ಇಜ್ಜಂದನೆ ಸುದ್ದಿ ಮಾಧ್ಯಮ ಬೊಕ್ಕ ಸಾಮಾಜಿಕ ಜಾಲತಾಣಲಿಡೆ ಒಂದು ಬಾರಿ ಸುದ್ದಿ ಆವೊಂದುಂಡು ಪ್ರದೀಪ ಕುಮಾರ ಕಲ್ಕೂರ ಪಂಡಿರು ಶಾರದಾ ವಿದ್ಯಾಲಯದ ಪ್ರಿನ್ಸಿಪಾಲ್ ದಯಾನಂದ ಕಟೀಲ್ ಮಾಹಿತಿ ಕೊಡ್ದು ಮೊಬೈಲ್ ಎಂಕ್ಲಿನ ವೆಬ್ಸೈಟ್ಗೆ ಪೋಂಡ ಅವಲೊಂಜಿ ಸ್ಕ್ಯಾನರ್ ಪಡೆದ ಅವೇನು ಒತ್ತುನ ಬೇರಿಕೆ ಮಾಹಿತಿ ತಿಕ್ಕೊಂಡು ಸೋಲು ಗೇಲು ತೆರೆಯುನರೆ ಬೊಕ್ಕೊಂಜಿ ಸ್ಕ್ಯಾನರ್ ಪಾಡ್ದ ಪರತ್ ನೋಂದಾವಣೆ ಫಾರ್ಮದ ಒಟ್ಟುಗೂ ಒಂದು ಹೊಸ ನಮೂನೆ ಸುರುಕು ಆಗಸ್ಟ್ 30 ಶಾರದಾ ವಿದ್ಯಾಲಯಡು ಕಾಂಡೆ 1 ಗಂಟೆಗೂ ಶ್ರೀಕೃಷ್ಣ ವೈಭವ ರಂಗೋಲಿಡ ಶ್ರೀಕೃಷ್ಣ ವೈಭವ ಬೊಕ್ಕ ಶ್ರೀಕೃಷ್ಣ ಕಥಾ ಇಂಚ ಮೂಜಿ ಎಗ್ಗೆಲಿನ ಪಂತ ನಡಪವಣೆಂದು ಪಂಡಿರು ಕದ್ರ ನವನೀತ ಶೆಟ್ಟಿ ಮಾಹಿತಿ ಕೊಡ್ದು ಕೃಷ್ಣವೇಷ ಪಾಡ್ದು ಹೊರ ವೇದಿಕೆಗೆ ಬರುಡೊಂದು ಬಯಕುನಕ್ಲೆಗೂ ಸುರುಕಿ ಅವಕಾಶ ಕೊರ್ಪುಂಡು ಒಂದು ಪಂತಗತ್ ನೆಂಪದ ಕಾಣಿಕೆ ಕೊಡ್ದು ಅಕ್ಲಿನ ಕಡಪುಡುವ ಯಕ್ಷ ಕೃಷ್ಣ ವೇಷ ಪಂತಗು ಪ್ರತಿಷ್ಠಾನ ಹಿಮ್ಮೇಳ ಒದಗಾವುಂಡು ಇಲ್ಲಡೆ ಜೋಕ್ಲೆಗೆ ವೇಷ ಪಾಡ್ದು ಲೆತ್ತೊಂದು ಬತ್ತಂಡ ಭಾರಿ ಎಡ್ಡೆ ದಾಯಪಂಡ ಪ್ರಸಾದನ ಸಂಸ್ಥೆಲಿಡು ಸಾರಗಟ್ಲೆ ಜೋಕ್ಲೆಗೆ ವ್ಯವಸ್ಥೆ ಒಪ್ಪುಜಿಂದ ಪಂಡೇರು ಡಾಕ್ಟರ್ ಪ್ರಭಾಕರ್ ಜೋಶಿ ಸುಧಾಕರ ಪೇಜವರ ವಿಜಯಲಕ್ಷ್ಮಿ ಬಿ ಶೆಟ್ಟಿ ಪೂರ್ಣಿಮಾ ಎಸ್ ಪೇಜವರ ಮಂಜುಳಾ ಶೆಟ್ಟಿ ಶಿವಪ್ರಸಾದ್ ತಾರನಾಥ್ ಶೆಟ್ಟಿ ಬೋಳಾರ ಪ್ರಕಾಶ್ ನಾಯಕ್ ಜಿಕೆ ಬಡ್ಸೆ ರಾಜೆ ಸುದ್ದಿಕೂಟುಡಿದ್ದರು. ಕೃಷ್ಣವೇಷ ಸ್ಪರ್ಧೆ ಎನ್ನುವಂಥ ಒಂದು ಚಿಂತನೆ ಕೀಳರಿಮೆಯ ಒಂದು ನೆಲೆಯಲ್ಲಿ ಇದ್ದಾಗ ಇವತ್ತು ಸಮಾಜ ಅದು ಒಂದು ಅರ್ಥದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಾಲಗಂಗಾಧರ ತಿಲಕರು ಹೇಗೆ ಗಣಪತಿ ಉತ್ಸವ ಸಾರ್ವಜನಿಕ ನೆಲೆಗೆ ಅದನ್ನು ತಂದರೋ ವಿಶ್ವದಾದ್ಯಂತ ಅದನ್ನು ಸರ್ವಧರ್ಮೀಯರು ಸರ್ವರು ಸೇರಿಕೊಂಡು ಆಚರಣೆ ಮಾಡ್ತಾರೋ ಅದೇ ರೀತಿ ಇವತ್ತು ಕೃಷ್ಣವೇಷ ಸ್ಪರ್ಧೆ ರಾಷ್ಟ್ರದಾದ್ಯಂತ ಜಗತ್ತಿನಾದ್ಯಂತ ಅದರಲ್ಲೂ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಯುವಕ ಸಂಘಗಳಲ್ಲಿಯೂ ಅಷ್ಟೇ ಅಲ್ಲದೆ ಇವತ್ತಿನ ರೀತಿಯ ವ್ಯಾವಹಾರಿಕದ ಪ್ರಪಂಚವಾದಂಥ ವಾಣಿಜ್ಯ ಸಂಕೀರ್ಣಗಳಿಗೆ ಸಹಿತವಾಗಿ ಕೃಷ್ಣವೇಷ ಸ್ಪರ್ಧೆ ಬೇರೆ ಬೇರೆ ನೆಲೆಗಳಲ್ಲಿ ತನ್ನ ಅಸ್ತಿತ್ವವನ್ನು ಅದು ಉಳಿಸ್ಕೊಂಡಿದೆ. ಎಲ್ಲರೂ ನಿಮ್ಮ ಮೊಬೈಲ್ ಓಪನ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ, ಒಂದು ಸ್ಕ್ಯಾನರ್ ಹಾಕಿದ್ದೇವೆ, ಇಲ್ಲಿ ಒಂದು ಸ್ಕ್ಯಾನರ್ ಇದೆ. ಆ ಸ್ಕ್ಯಾನರ್ ಹಾಕಿದ ಕೂಡಲೇ ಪೂರ್ತಿ ಮಾಹಿತಿ ಸಿಗುತ್ತೆ. ಯಾಕಂದರೆ ಹೆಚ್ಚಿನವರಿಗೆ ಏನು ಬೇಕಿತ್ತಂದರೆ ಅದನ್ನು ಹೇಗೆ ರೀಚ್ ಆಗೋದು ಅಂತ ಹೇಳಿಕೊಂಡು ನಾವು ಹಳೆಬೇರು ಹೊಸ ಚಿಗುರು ಅಂತ ಹೇಳ್ಕೊಂಡಾಗೆ ಈ ಒಂದು ಪ್ಯಾಂಪ್ಲೆಟ್ ಇದ್ದೇ ಇದೆ ನಮ್ಮಲ್ಲಿ, ಈ ಬಣ್ಣದ ಪ್ಯಾಂಪ್ಲೆಟ್. ಅದ್ರ ಜೊತೆಗೆ ರಿಜಿಸ್ಟ್ರೇಷನ್ ಆನ್ಲೈನ್, ಯಾಕಂದರೆ ಈಗ ಎಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡ್ತಾರೆ ಅಂದರೆ ಅದನ್ನು ಉಪಯೋಗ ಮಾಡ್ತಾರೆ. ಅದಕ್ಕಾಗಿ ನಾವು ಏನು ಮಾಡಿದ್ದೇವೆ ಅಂದರೆ ಎಲ್ಲ ಪ್ಯಾಂಪ್ಲೆಟ್ ಒಂದು ಸ್ಕ್ಯಾನರ್ ಹಾಕಿದ್ದೇವೆ. ಆ ಸ್ಕ್ಯಾನರನ್ನು ಒತ್ತಿದ ಕೂಡಲೇ ನಮಗೆ ಅದರ ಮಾಹಿತಿ ಸಿಗ್ತದೆ. ಗೂಗಲ್ ಕ್ರೋಮಿಗೆ ಹೋದಾಗ ಸ್ಕ್ಯಾನರ್ ಸಿಗ್ತದೆ. ರಿಜಿಸ್ಟರ್ ನಾವು ಅಂತ ಕೊಟ್ಟ ಕೂಡಲೇ ಅದರ ಒಳಗೆ ಪೂರ್ತಿ ಮಾಹಿತಿಗಳನ್ನು ನಾವು ಹೇಗೆ ಹಿಂದೆ ಕೊಡ್ತಾ ಇದ್ದೇವೆ, ಅದು ಕಲ್ಕುರ ಆಫೀಸ್ ಇರ್ಬೋದು, ಶಾರದಾ ವಿದ್ಯಾಲಯ ಇರ್ಬೋದು, ಗೋಕುಲ್ ಕದ್ರಿ ಇರ್ಬೋದು, ಶ್ರೀಕೃಷ್ಣ ಜನ್ಮೋತ್ಸವ ಸಮಿತಿ ಇರ್ಬೋದು, ಸುಧಾಕರ ಪೇಜಾರ್, ನವನೀತ್ ಶೆಟ್ಟಿ, ಎಲ್ಲ ಎಲ್ಲೆಲ್ಲಿ ನಾವು ಕೊಟ್ಟಿದ್ದೇವೆ ಆ ಎಲ್ಲ ಮಾಹಿತಿಗಳನ್ನು ಒಂದಿಲ್ಲಿ ಹಾಕಿದ್ದೇವೆ. ಎಂಟರ್ ಯುವರ್ ಡೀಟೇಲ್ಸ್ ಅಂತ ಬರ್ತದೆ. ಅದರ ಒಳಗೆ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಕೊಡುಗೆ ಇದೆ. ಅಲ್ಲಿ ಚೆಕ್ ಬಾಕ್ಸನ್ನು ಕೊಟ್ಟಿದ್ದೇವೆ ಕೆಳಗೆ, ಕ್ಯಾಟಗರಿ ವೈಸ್ ಅಲ್ಲಿದೆ. ತೊಟ್ಟಿಲ ಕೃಷ್ಣ, ಕಂದ ಕೃಷ್ಣ, ಶ್ರೀಕೃಷ್ಣ, ಮುದ್ದು ಕೃಷ್ಣ, ಬಾಲಕೃಷ್ಣ ಎಲ್ಲ ಇದೆ. ಸೊ ಅದನ್ನು ಒತ್ತಿದ ಕೂಡಲೇ ಆ ಒಂದು ಮಕ್ಕಳ ಮಾಹಿತಿ ನಮ್ಮ ಡೇಟಾಬೇಸಿಗೆ ಬರ್ತದೆ. ಆಗೇನಾಗುತ್ತೆ, ಒಂದ್ಸಲ ಡೇಟಾಬೇಸ್ ಬಂದ ಕೂಡಲೇ ನಾವು ಬೇರೆ ಬೇರೆ ಎಕ್ಸೆಲ್ ಶೀಟಲ್ಲೇ ಬೇರೆ ಬೇರೆ ಉಪಯೋಗ ಮಾಡಿಕೊಂಡು ಅದನ್ನು ಫಿಲ್ಟರ್ ಮಾಡಿಕೊಂಡು ಪೇಪರ್ಲೆಸ್, ಹೆಚ್ಚು ಪೇಪರ್ನ ಉಪಯೋಗ ಮಾಡದೆ ಮೊಬೈಲಲ್ಲೇ ಅವರಿಗೆ ಸಿಗುವ ಹಾಗೆ, ಈಗಾಗಲೇ ಕಲ್ಕೋಡ್ ಸರ್, ನವನೀತ್ ಸರ್ ಹೇಳಿದಾಗೆ ನಾವು ಎಲ್ಲದಕ್ಕೊಬ್ಬರು ಸಂಯೋಜಕರು ಮಾಡಿದ್ದೇವೆ. ಆ ಸಂಯೋಜಕರಿಗೆ ಪೂರ್ತಿ ಕೊಡುವ ಹಾಗೆ. ಅದ ನಂತರ ನಮ್ಮ ಕಾರ್ಯಕ್ರಮ ಮುಗಿದ ತಕ್ಷಣ ಏನಾಗುತ್ತೆ ಅಂದರೆ ಎಲ್ಲರೂ ಫಲಿತಾಂಶ ಕೇಳ್ತಾರೆ. ಆ ಫಲಿತಾಂಶಕ್ಕಾಗಿ ಮತ್ತೆ ಒಂದು ಸ್ಕ್ಯಾನರ್ ಹಾಕಿದರೆ ಅದರೊಳಗೆ ಫಲಿತಾಂಶ ಸಿಗುತ್ತೆ. ಆರಂಭದ ದಿನಗಳಲ್ಲಿ ಒಂದೇ ವಿಭಾಗ, ಮುಂದೆ ಸ್ಪರ್ಧಿಗಳ ಸಂಖ್ಯೆ ಹೆಚ್ಚಾದಾಗ ಆ ವಿಭಾಗಗಳನ್ನು ಹೆಚ್ಚಿಸುತ್ತಾ ಈಗ 44 ವಿಭಾಗಗಳಲ್ಲಿ ಕೃಷ್ಣನಿಗೆ ಸಂಬಂಧಪಟ್ಟ
ಎಲ್ಲ ವಿಭಾಗಗಳು ಇದರಲ್ಲಿ ಸೇರಿಕೊಂಡಿವೆ. ನಂದಗೋಕುಲ ವಿಭಾಗ ಅಂತ ಹೇಳಿದರೆ ಅದು ಗ್ರೂಪ್, ಅದು ಈ ಒಂದು ನೃತ್ಯ ರೂಪಕದ ವ್ಯವಸ್ಥೆಯಲ್ಲಿ ಆ ಕೃಷ್ಣನ ಬಾಲಲೀಲೆಗಳನ್ನು ತೋರಿಸುವ ಒಂದು ವ್ಯವಸ್ಥೆ. ಅದಕ್ಕೆ ಪ್ರತ್ಯೇಕ ತಂಡಗಳೇ ಸಿದ್ಧವಾಗಿ ಬರ್ತದೆ. ಇದು ರಾತ್ರಿ 8 ಗಂಟೆಯ ನಂತರ ನಡೆಯುವಂತಹ ಕಾರ್ಯಕ್ರಮ ಆದ್ದರಿಂದ ವರ್ಣರಂಜಿತ ಕಾರ್ಯಕ್ರಮವಾಗಿ ಅನೇಕ ತಂಡಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತವೆ. ಯಕ್ಷಕೃಷ್ಣ ವಿಭಾಗದಲ್ಲಿ ಅದಕ್ಕೆ ಶಿವಪ್ರಸಾದ್ ಪ್ರಭುಗಳು ಪ್ರತಿಷ್ಠಾನದ ವತಿಯಿಂದಲೇ ಹಿಮ್ಮೇಳದ ವ್ಯವಸ್ಥೆ ಮಾಡ್ತಾರೆ. ಆ ಹಿಮ್ಮೇಳಕ್ಕೆ ಅನುಗುಣವಾಗಿ ಕೃಷ್ಣ ವೇಷಧಾರಿಗಳು ಅಲ್ಲಿ ವೇದಿಕೆಯಲ್ಲಿ ಅವರ ಪ್ರದರ್ಶನ ನೀಡುವುದಕ್ಕೆ ಅವಕಾಶ ಇದೆ. ಇದಲ್ಲದೆ ಪಂಡರಾಪುರ ಕೃಷ್ಣ, ಇದು ಕಲ್ಕೂರು, ನಾವು ಪಂಡರಾಪುರಕ್ಕೆ ಹೋದಾಗ ಅಲ್ಲಿ ಹೋಗಿ ಬಂದಾಗ ಅಲ್ಲಿಯ ಒಂದು ಕಾನ್ಸೆಪ್ಟನ್ನು ಇಲ್ಲಿ ಅಳವಡಿಸಬೇಕು ಅಂತ ಉದ್ದೇಶದಿಂದ ಈ ನೃತ್ಯ ಭಜನೆ ಅದು ಪಂಡರಾಪುರದ ಆ ಶೈಲಿಯ ವಾಕ್ರಿ ಶೈಲಿಯ ಭಜನೆ ಅದು ಕೂಡ ಸ್ಪರ್ಧಾ ವಿಭಾಗವಾಗಿ ಇರ್ತದೆ. ಶಂಖನಾದ, ಇದು ಮನೆಗಳಲ್ಲಿ ಶಂಖನಾದ ಆಗಬೇಕು ಎನ್ನುವ ಒಂದು ಸಂಕಲ್ಪದಿಂದ ಆರಂಭದ ವರ್ಷದಲ್ಲಿ ಒಂದೇ ವಿಭಾಗ, ಒಂದು 3-4 ಜನ ಇದ್ದರು. ಸ್ಪರ್ಧಾಳುಗಳು ಕಡಿಮೆ ಇದ್ದಾಗ ಕಲ್ಕೂರಿನ ಮಗನೇ ಶಂಖ ಹಿಡಿದುಕೊಂಡು ಸ್ಪರ್ಧಿಸಿದ್ದ ಆ ನೆನಪಿದೆ. ಈಗ ಅದು 2 ವಿಭಾಗಗಳಲ್ಲಿ ಆ ಸ್ಪರ್ಧೆ ಆಗ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಬೊಕ್ಕ ದುರ್ಗಾ ವಾಹಿನಿ ಬೋಳಾರ ಪ್ರಖಂಡದ ನಿಲೆಟ್ 45ನೇ ವರ್ಷದ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ಮಲ್ಲ ಉತ್ಸವ ಶುಕ್ರವಾರ ಕುಡ್ಲದ ಮಹತೋಬಾರ ಶ್ರೀ ಮಂಗಳದೇವಿ ದೇವಸ್ಥಾನ ನಡೆತಂಡ. ಚಾಂದ್ರಮಾನ ವರ್ಷದ ಶ್ರಾವಣ ತಿಂಗೊಳ್ದ 2ನೇ ಶುಕ್ರವಾರ ನಡಪುನ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಈ ಸರ್ತಿ ಶ್ರಾವಣ ಕೀರಿದ ಶುಕ್ರವಾರ ಬೊಕ್ಕ ಭಾದ್ರಪದ ತಿಂಗೊಳ್ದ ಸುರುತ ಶುಕ್ರವಾರ ಇಂಚ 2 ದಿನ ಬೈದಂಡ. ಈ ಶುಕ್ರವಾರ ಸೌರಮಾನ ವರ್ಷದ ಸೋನ ತಿಂಗೊಳ್ದ 2ನೇ ಶುಕ್ರವಾರ ಆದಿತ್ತದ ಬೇತೆ ಬೇತೆ ಕ್ಷೇತ್ರ ಸಂಘ ಸಂಸ್ಥೆಯಲ್ಲಿ ನಾನಿಲಿಟ್ಟು ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ನಡಪಾದಿರು. ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಬೊಕ್ಕ ಶ್ರೀ ದುರ್ಗಾ ವಾಹಿನಿ ಬೋಳಾರ ಪ್ರಖಂಡ ಕುಡ್ಲದ ನಿಲೆಟ್ಟು 45ನೇ ವರ್ಷದ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ಮಹೋತ್ಸವ ಮಹತೋಬಾರ ಶ್ರೀ ಮಂಗಳದೇವಿ ದೇವಸ್ಥಾನಡು ಶುಕ್ರವಾರ ಅಟ್ಟಣೆ ಮಲ್ತದಿತ್ತೇರು. ಕಾಂಡೆ ಕಲಶ ಪ್ರತಿಷ್ಠೆ ಮಲ್ತದ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ಸುರು ಮಲ್ತದ ಭಜನಾ ಸಂಕೀರ್ತನೆ ಮಧ್ಯಾಹ್ನ ಮಹಾಪೂಜೆ ಕರಿತದ ಭಕ್ತರಿಗೆ ಪ್ರಸಾದ ಕೊರಿಯರು. ಊರು ಪರವೂರ ದಿಂಜ ಜನ ಪುಂಜೋನಕಲು ಶ್ರೀ ವರಮಹಾಲಕ್ಷ್ಮಿ ಪೂಜೆಡು ಪಾಲ್ದಿತ್ತೊಂಡಿರು. ಮಹತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಎಂ ಅರುಣ್ ಐತಾಳ, ಮುಕ್ತಸಿರಾಯನ ಎಸ್ ಹರೀಶ್ ಐತಾಳ ಬೊಕ್ಕ ರಘುರಾಮ್ ಉಪಾಧ್ಯಾಯ, ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಬೊಕ್ಕ ದುರ್ಗಾ ವಾಹಿನಿ ಬೋಳಾರ ಪ್ರಖಂಡದ ಪದಾಧಿಕಾರಿಗಳು ಸದಸ್ಯರ ಕಾರ್ಯಕ್ರಮ ಮುಟ್ಟಿತ್ತೇರು. ಬಯ್ಯಗ ಪೊರ್ತುಕಂತರಾನಗ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ಪೂಜಾ ಮಹೋತ್ಸವ ಅಖೇರಿಯಾಂಡು. ಕುಡ್ಲ ಶಕ್ತಿನಗರದ ಸಾನ್ನಿಧ್ಯ ಯತ್ವಾಸಿ ಸಾಮರ್ಥ್ಯದ ವಸತಿ ಶಾಲೆ ಜೋಕುಲು ಗುರುವಾರ ಕುಡ್ಲದ ಪತ್ರಿಕಾ ಭವನಗೂ ಬತ್ತದ ವಾರ್ತಮಾನಿಲಿನ ಕೈಕ್ ರಕ್ಷೆ ಕಟ್ಟದ ರಕ್ಷಾಬಂಧನ ಆಚರಣೆ ಮಾಡ್ತಿರು. ಕುಡ್ಲ ಶಕ್ತಿನಗರದ ಸಾನ್ನಿಧ್ಯ ಯತ್ವಾಸಿ ಸಾಮರ್ಥ್ಯದ ವಸತಿ ಶಾಲೆ ಜೋಕುಲು ಗುರುವಾರ ಕುಡ್ಲದ ಪತ್ರಿಕಾ ಭವನಗೂ ಬತ್ತದ ವಾರ್ತಮಾನಿಲಿನ ಕೈಕ್ ರಕ್ಷೆ ಕಟ್ಟದ ರಕ್ಷಾಬಂಧನ ಆಚರಣೆ ಮಾಡ್ತಿರು. ಜೋಕ್ಲಿನ ಪತ್ರಿಕಾ ಭವನಗುಲೆತ್ತೊಂದು ಬತ್ತಿನ ಟೀಚರ್ ನಕ್ಲು ರಕ್ಷಾಬಂಧನದ ಮಹತ್ವ ತೆರಿಪಾಯರು. ವಾರ್ತಮಾನಿಲು ಪಟದಿಪ್ಪನ ಛಾಯಾಗ್ರಾಹಕರು ವಿಡಿಯೋ ಮಲ್ಪನಕ್ಲಿಗೂ ಸಾನ್ನಿಧ್ಯಡು ಕಲ್ಪನ ಜೋಕುಲು ರಕ್ಷೆ ಕಟ್ಟಿಯರು. ರಕ್ಷೆ ಕಟ್ಟುನ ಜೋಕ್ಲಿಗೂ ಮಾಧ್ಯಮ ಬಂಧುಲು ಎಡ್ಡೆಪ್ಪು ಬಯಕಿಯರು. ಪ್ರೆಸ್ ಕ್ಲಬ್ ಗುರುಕಾರ್ಯ PB ಹರೀಶ್ ರೈಬುಕ್ಕ ಪತ್ರಕರ್ತರ ಸಂಘದ ಪದಾಧಿಕಾರಿಲು ಈ ಪೊರ್ತುಡಿತ್ತರು. ಕುಡ್ಲದ ಶಾರದಾ ಸಮೂಹ ಸಂಸ್ಥೆಯಲ್ಲಿನ ಪದವಿ ಕೊರ್ಪುನ ಲೇಸ್ ವಿಶಿಖಾನು ಪ್ರವೇಶ 2026 ಆಗಸ್ಟ್ 21 ಕಾಂಡೆ ಒರ್ಮರೆಡ್ದ ತಲಪಾಡಿ ಕ್ಯಾಂಪಸ್ದ ಭೂ ವರಾಹ ಸಭಾಂಗಣಡು ನಡಪರೆ ಉಂಡೊಂದು ಶಾರದಾ ಸಮೂಹ ಸಂಸ್ಥೆಯಲ್ಲಿನ ನಿರ್ದೇಶಕರು ಟ್ರಸ್ಟಿ ಸಮೀರ್ ಪುರಾಣಿಕ್ ಪಂತರು.
ಕುಡ್ಲದ ಶಾರದಾ ಸಮೂಹ ಸಂಸ್ಥೆಲಿನ ನಿರ್ದೇಶಕರು ಟ್ರಸ್ಟಿ ಸಮೀರ್ ಪುರಾಣಿ ಕುಡ್ಲದ ಪ್ರೆಸ್ ಕ್ಲಬ್ ಸುದ್ದಿಕೋಟೋಡು ಮಾಹಿತಿ ಕೊರ್ದು ಶಾರದಾ ಸಮೂಹ ಸಂಸ್ಥೆಲಿನ ಪದವಿ ಕೊರ್ಪುನ ಲೇಸ್ ವಿಶಿಖಾನು ಪ್ರವೇಶ 2025 ಆಗಸ್ಟ್ 21 ಕಾಂಡೆ ಒರ್ಮರೆಡ್ದು ತಲಪಾಡಿ ಕ್ಯಾಂಪಸ್ ಭೂವರಾಹ ಸಭಾಂಗಣಡು ನಡಪೆರೆ ಉಂಡು ಪಂಡೆರು ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜ್ ಶಾರದಾ ಯೋಗ ಬೊಕ್ಕ ನ್ಯಾಚುರೋಪತಿ ಮೆಡಿಕಲ್ ಕಾಲೇಜ್ ಬೊಕ್ಕ ಶಾರದಾ ಪದವಿ ಕಾಲೇಜ್ದ ಪದವಿ ಕಲ್ತಿನಕ್ಲಿಗೆ ಪದವಿ ಕೊರ್ಪುನ ಲೇಸದಿ ಒಂದು ಅರ್ಪಂಡೆರು ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಾಲರು ಡಾಕ್ಟರ್ ಸಂದೀಪ್ ಪೇಕಲ್ ಪಾತಿರ್ದು ಆರೋಗ್ಯ ಮಂತ್ರಿ ಯುಟಿ ಖಾದರ್ ಲೋಕಸಭಾ ಸದಸ್ಯರು ತೇಜಸ್ವಿ ಸೂರ್ಯ ಇಂಚ ಪಾಕಜನ ಭಿನ್ನರು ಕಾರ್ಯಕ್ರಮಕ್ಕೆ ಬರ್ಪೆರೆಂದು ಪಂಡೆರು ಶಾರದಾ ಸಮೂಹ ಸಂಸ್ಥೆಲಿನ ಗುರ್ಕಾರ್ಯರು ಡಾಕ್ಟರ್ ಎಂಬಿ ಪುರಾಣಿಕ್ ಗುರ್ಕಾರ್ಮೆ ವಹಿಸುವರು ಬರೋ ಸಂಸ್ಥೆಡು NABH ಮಾನಾದಿಗಿಡ ಉನ್ನತೀಕರಣ ಸುಲಭ ಪೀರ ಕಟ್ಟುಣ ಬೊಕ್ಕ ಕ್ಯಾಶ್ಲೆಸ್ ವಹಿವಾಟು ನಡಪಾವೊಂದುಂಡು ಡಾಕ್ಟರ್ ಸಂದೀಪ್ ಬೇಕಲ್ ಪಂಡೆರು ಹೊತ್ತು ಪ್ರಿನ್ಸಿಪಾಲರು ಡಾಕ್ಟರ್ ಸಂತೋಷ್ ಮುಖ್ಯಸ್ಥರು ಡಾಕ್ಟರ್ ಅಲೆಕ್ಸ್ ಜೀವನ್ ಸುದ್ದಿ ಕೊಟ್ಟೊಡಿದ್ದರು. NABH ನಮಗೆ ಅಕ್ರಿಡೇಷನ್ ಆಗಿ ಸಿಕ್ಕಿದೆ. ತದನಂತರ ನಮಗೆ ನಮ್ಮ ಸಂಸ್ಥೆಯ 2ನೆಯ ಗ್ರಾಜುಯೇಷನ್ ಸೆರೆಮನಿ ಕೂಡ ಈ ನಾಳ್ದು 29ನೇ ತಾರೀಕಿಗೆ ಇದೆ. MB ಪುರಾಣಿಕ್ ಸರ್ ಅವರಿಗೆ ನಮ್ಮ ಇಂಡಿಯನ್ ಮೆಡಿಸಿನ್ ಬಗ್ಗೆ ತುಂಬಾ ಕಾಳಜಿ ಇರುವ ಕಾರಣ ಅವರು ಆಯುರ್ವೇದ ಮತ್ತು ಯೋಗ ಅಂಡ್ ನ್ಯಾಚುರೋಪತಿ ಈ 2ರ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸ್ಥಾಪನೆಯನ್ನ ನಮ್ಮ ತಲಪಾಡಿ ದೇವಿನಗರದಲ್ಲಿ ಅವರು ಮಾಡಿದ್ರು. ಆ ಸಂಸ್ಥೆಯ ಈ ಸಲ 29ನೇ ತಾರೀಕು ನಮ್ಮ ಮಕ್ಕಳು ಗ್ರಾಜುಯೇಟ್ ಆಗಿ ಅವರು ಅವರ ಮುಂದಿನ ಜೀವನಕ್ಕೆ ಹೋಗ್ತಾ ಇದ್ದಾರೆ. NABH ಅಂದ್ರೆ ನ್ಯಾಷನಲ್ ಅಕ್ರಿಡಿಟೇಷನ್ ಬೋರ್ಡ್ ಫಾರ್ ಹಾಸ್ಪಿಟಲ್ಸ್ ಅಂತ. ಈ ಬೋರ್ಡಿನ ಮುಖ್ಯ ಕೆಲಸ ಏನಂತ ಹೇಳಿದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಬೇಕಾದಷ್ಟು ಏನು ಮಾನದಂಡಗಳಿದೆ ಅವರ ಮಾನದಂಡಕ್ಕೆ ಹೊಂದಿದರೆ ನಮಗೆ ಒಂದು ಸರ್ಟಿಫಿಕೇಶನ್ ಕೊಡುವಂಥದ್ದು. ಅದರಲ್ಲಿ ಮುಖ್ಯವಾಗಿ ರೋಗಿಗಳ ಸೌಕರ್ಯ ಚೆನ್ನಾಗಿರಬೇಕು, ರೋಗಿಗಳಿಗೆ ಎಲ್ಲ ವಿಷಯಗಳನ್ನು ತಿಳಿಸಿ ಅವರ ಚಿಕಿತ್ಸೆಯನ್ನು ಪ್ರಾರಂಭಿಸಬೇಕು. ಚಿಕಿತ್ಸಾ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕೂಡ ಅವರಿಗೆ ಎಲ್ಲ ಹಕ್ಕುಗಳನ್ನು ಅವರಿಗೆ ಕೊಡಬೇಕು. ಹಾಗೆ ಅವರಿಗೆ ಯಾವುದೇ ಬಿಲ್ಲಿಂಗ್ ಆಗುವಂಥದ್ದನ್ನು ಸಹ ಆದಷ್ಟು ಪಾರದರ್ಶಕವಾಗಿ ನಡೆಸಬೇಕು. ಇವೆಲ್ಲವೂ ಮಾನದಂಡಗಳು ಸುಮಾರಿದೆ. ಈಗ ಬೆಂಕಿ ಅನಾಹುತಗಳಿಂದ ತಡಿಲಿಕ್ಕೆ ಬೇಕಾದಂತ ಏನು ವ್ಯವಸ್ಥೆ ಇದೆ ಅದಿರಬೇಕು ಕನಿಷ್ಠ. ಅದರಿಂದ ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಆಸ್ಪತ್ರೆ ಎಷ್ಟೇ ದೊಡ್ಡದಾಗಿದ್ರು ಕೂಡ NABH ಇರುವಂತದ್ದು ತುಂಬಾ ವಿರಳ, ಅದು ಮುಖ್ಯವಾಗಿ ಆಯುರ್ವೇದ ಆಸ್ಪತ್ರೆಗಳಲ್ಲಿ. ಆದ್ರೆ ನಮ್ಮ ಸಂಸ್ಥೆ ವತಿಯಿಂದ ನಾವು ಏನ್ ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಕೊಡ್ತಾ ಇರುವಂತ ಸೌಲಭ್ಯ ಅತಿ ಉತ್ಕೃಷ್ಟ ಗುಣಮಟ್ಟದಾಗಿರ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ NABH ಅನ್ನು ನಾವು ಪ್ರಾರಂಭಿಸಿದ್ದೇವೆ. ಈ ಕಳೆದ ಮೇಯಲ್ಲಿ ನಮಗೆ NABH ಸಿಕ್ಕಿದೆ. NABH ಅಕ್ರಿಡಿಟೇಷನ್ ಅಂತ ಹೇಳಿದ್ರೆ ಅವರ ಮಾನ್ಯತೆ ಸಿಕ್ಕಿದೆ. ಈ ಮಾನ್ಯತೆಯಿಂದಾಗಿ ಸಾರ್ವಜನಿಕರಿಗೆ ಸೌಕರ್ಯ ಇನ್ನೂ ಹೆಚ್ಚಾಗ್ತದೆ, ಇನ್ನು ಪಾರದರ್ಶಕತೆ ಹೆಚ್ಚಾಗ್ತದೆ. ಅತ್ತವರ ಶಾಂತ ಆಳ್ವ ಬಿತ್ತಲ್ದ ಶ್ರೀ ನಾಗಬ್ರಹ್ಮ ಲೆಕ್ಕೆಸಿರಿ ಬೊಕ್ಕ ಬೊಬ್ಬರಿಯ ದೈವಲಿನ ಸನ್ನಿಧಿಡು 2027 ಜನವರಿ 20 ಜೀರ್ಣೋದ್ಧಾರ ಬ್ರಹ್ಮಕಲಶ ನಡಪೆರೆಯುತ್ತದೆ. ಆ ಬಗೆಟ್ಟು ಸಮಾಲೋಚನಾ ಸಭೆ ನಡಪಾದಿರು. ಅತ್ತವರ ಶಾಂತ ಆಳ್ವ ಬಿತ್ತಲ್ದ ಶ್ರೀ ನಾಗಬ್ರಹ್ಮ ಲೆಕ್ಕೆಸಿರಿ ಬೊಕ್ಕ ಬೊಬ್ಬರಿಯ ದೈವಲಿನ ಸನ್ನಿಧಿಡು 2027 ಜನವರಿ 10 ಜೀರ್ಣೋದ್ಧಾರ ಬ್ರಹ್ಮಕಲಶ ನಡಪೆರೆಯುತ್ತದೆ. ಆ ಬಗೆಟ್ಟು ಮೂಜಿ ಮಹಾಗ್ರಾಮಲಿನ ಬೇತೆ ಸಂಘ ಸಂಸ್ಥೆಲಿನ ಪದಾಧಿಕಾರಿಲಿನ ಒಟ್ಟುಗೂ ಸಮಾಲೋಚನಾ ಸಭೆ ಎರ್ಮೆಕೆತ್ತ ರಮಾ ಲಕ್ಷ್ಮೀನಾರಾಯಣ ಸಭಾಭವನೋಡು ನಡೆತಿಂಡು. ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯ ಬೊಕ್ಕ ನನದ ಕಾರ್ಯಕ್ರಮಲಿನ ಬಗೆಟ್ಟು ಚರ್ಚೆ ಮಲ್ತಿರು. ಸಭೆಟು ದಾನಿಲು ಬೊಕ್ಕ ಸಂಘ ಸಂಸ್ಥೆಲಿನ ಮುಖ್ಯಸ್ಥರು ಸಲಹೆ ಸೂಚನೆ ಕೊರಿಯರು. ಜೀರ್ಣೋದ್ಧಾರ ಸಮಿತಿದ ಮರ್ಯಾದೆ ಗುರುಕಾರ್ಯರು ಪರೀಕ್ಷಿತ ರೈ, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಹರೀಶ್ NU, ನಾಗಬನ್ನ ಸೇವಾ ಸಮಿತಿ ಗುರುಕಾರ್ಯರು ಸುರೇಶ್ ಅತ್ತಾವರ, ಮರ್ಯಾದೆ ಸಲಹೆಗಾರರು ಜನಾರ್ದನ ಬೊಕ್ಕ ಹರಿಶ್ಚಂದ್ರ, ಜೀರ್ಣೋದ್ಧಾರ ಸಮಿತಿ ಒತ್ತು ಗುರುಕಾರ್ಯರು ಪ್ರೇಮಾನಂದ ಶೆಟ್ಟಿ, ಜೀರ್ಣೋದ್ಧಾರ ಸಮಿತಿದ ಮರ್ಯಾದೆ ಕಾರ್ಯಂತರು ಮಯೂರ ಉಳ್ಳಾಲ್, ಸಂಘಟನಾ ಕಾರ್ಯಂತರು ಪ್ರದೀಪ್ ಅತ್ತಾವರ, ಶ್ರೀ ಶಂಕರನಾರಾಯಣ ದೇವಸ್ಥಾನದ ಪುರೋಹಿತರು ರಂಜನ್ ಭಟ್ ಸಭೆಟ್ಟಿದ್ದರು. ಪಾಕ ಸಂಘ ಸಂಸ್ಥೆಲು ಕಾರ್ಯಕ್ರಮಕ್ಕೂ ಕೈ ಜೋಡಿಸವನ ಬಗೆಟ್ಟು ಭರವಸೆ ಕೊಡ್ತಾ. ಮಲ್ಲ ಮೇಳದಕಲು ಪತ್ತನಾಜೆಗ್ ಆಟ ಕೈದು ಮಲ್ತಂಡ ಇಲ್ಲಿ ಮೇಳದಕಲು ಪಂಡ ಚಿಕ್ಕ ಮೇಳದಕಲು ಆಯ್ದು ಬೊಕ್ಕ ಪತ್ತನಾಜೆಗ್ ಇಲ್ಲಿ ಇಲ್ಲಡೆ ಬತ್ತದ ಆಟ ಪ್ರದರ್ಶನ ಮಲ್ಪೇರು. ಉಳ್ಳಾಲ ಸುತ್ತಮುತ್ತಡು ಮರಕಡತ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಕ್ಷೇತ್ರದ ಚಿಕ್ಕ ಮೇಳ ಆಟ ಗೊಬ್ಬುತುಂಡು. ಯಕ್ಷಗಾನ ಕರಾವಳಿ ಕರ್ನಾಟಕದ ಪುದರುಪೋಯಿ ಸಾಂಸ್ಕೃತಿಕ ಆರಾಧನಾ ಕಲೆ ಆದಿತದ ಹವ್ಯಾಸಿ ಬೊಕ್ಕ ತಿರುಗಾಟದ ಮೇಳ ಇಂಚ 2 ನಮೂನೆಡು ಆಟ ಗೊಬ್ಬುವೆರು. ಇಂದಿಟ್ಟು 3ನೇತ ಪ್ರಕಾರ ಚಿಕ್ಕ ಮೇಳ ಆದಿತದ ಒಂದು ಕಲಾವಿದರಿಗೆ ಮರಿಯಾಲುಡು ಬದುಕಗ ಆಧಾರ ಆದುಂಡು.
ಸಾಮಾನ್ಯವಾದ ತಿರುಗಾಟದ ಮಲ್ಲ ಮೇಳದಕಲು ಪತ್ತನಾಜೆಗ ಗೆಜ್ಜೆಗಿರ್ತದ ತಿರುಗಾಟ ಮಂಗಳಾಪುಂಡು ಅಂಡ ಈ ಚಿಕ್ಕ ಮೇಳದಕಲು ಪತ್ತನಾಜಿಡ್ದು ಬೊಕ್ಕ ಪೊರ್ತು ಕಂತನಗ ಪಿದಾಡ್ದು ಇಲ್ಲಡೆ ಪೋದು ಎಲ್ಲಿಯ ಮಟ್ಟುಡು ರಡ್ಡು ವೇಷ ಇತ್ತದು ಓವಾಂಡ ಪ್ರಸಂಗದ ಒಂದು ತುಂಡು ಕತೆನ ಗೊಬ್ಬುದು ತೋಜಾವೆರು ಭಾಗವತಿರು ಮದ್ದೊಳಿದಾರು ಪುರುಷ ವೇಷ ಸಿರಿವೇಷ ಬೊಕ್ಕ ಸಾಯಗು ಜನ ಇಂಚ ಚಿಕ್ಕ ಮೇಳುಡು ಆಯ್ನಾಜಿ ಜನ ಮಾತ್ರ ಇತ್ತದು ಇಲ್ಲಲ್ದ ಚಾವಡಿಡ ಯಕ್ಷಗಾನದ ಸುರ ಕೇನ್ಪಾವೆರು ಕಲಾಭಿಮಾನಿಲು ಅರಿಯಾನುಡು ಅರಿ ತಾರಾಯಿ ಬಚ್ಚರೆ ಬಜ್ಜೈ ಪುರ್ಪ ಬೊಕ್ಕ ಕಾಣಿಕೆ ದೀಪೆರು ಅಕೇರಿಗ ದೇವರಿಗೆ ಪೂಜೆ ಮಲ್ತದ ಇಲ್ಲಲ್ದಕ್ಲಿಗೆ ಪ್ರಸಾದ ಕೊರ್ದು ಕಾಣಿಕೆದೆ ತುಣ್ವೇರು ಕುಡ್ಲದ ಕಾವೂರು ಕುಂದತ್ತ ಬಯಲು ಮರಕಡದ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಕ್ಷೇತ್ರೊಡ್ದು ಪಿದಾಡಿನ ಚಿಕ್ಕಮೇಳದಕಲು ಇತ್ತೆ ಉಳ್ಳಾಲ ಉಳಿಯ ಸುತ್ತಮುತ್ತಡು ಪ್ರದರ್ಶನ ಕೊರೊಂದುಲ್ಲೇರು ದುಂಬದ ಕಾಲುಡು ಅಪರೂಪ ಆದಿತ್ತಿನ ಚಿಕ್ಕಮೇಳ ಕರಿನ ಪಾಕ ವರ್ಷಲೆಡ್ದು ಬೇತೆ ಬೇತೆ ಕೂಟ ಪಿದಾಡ್ದು ಮಾತ ಊರುಲಿಡು ಕಲಾ ಸೇವೆ ಮಲ್ತೊಂದುಪ್ಪುನೇನು ತೂವೋಲೆ ನನ್ನ ತಂಗಿ ಅವಳಿಗೆ ನನ್ನ ವೇಷವನ್ನು ಹಾಕಿದೆ ನೋಡುತ್ತಾ ಬನ್ನಿ. ಕೃಷ್ಣ ವೇಷ ಹಾಕಿಸುವುದಾ? ಚಂದದ ಬಟ್ಟೆ ಸೀರೆ, ಒಂದು ಕುಪ್ಪಸ, ಮತ್ತೆ ಅವರಿಗೆಲ್ಲ ಒಂದು ಸೀರೆ, ಒಂದೊಂದು ಸೀರೆ ತರ್ತಿಯಲ್ಲ. ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿಯರ್ನ ದುಬೈ ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ಡ್ ಕೇರಳಂ ನಾಡಪರ್ಬ ಓಣಂ ಬುಧಾರ ಗರ್ದಡ നടത്തുന്നുണ്ട്. ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿಯರ್ನ ದುಬೈ ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ಡ್ ಕೇರಳಂ ನಾಡಪರ್ಬ ಓಣಂ ಬುಧಾರ ಅಟ್ಟಣೆ ಮಲ್ತದಿತ್ತೆರು ಮಲ್ಲ ಬಿನ್ನೆರು ಪುದರ್ ಪೋಯಿ ಕಾರ್ಯಕ್ರಮ ಸುಧಾರ್ಥ ಕೊರ್ಪನ ಬೀರ್ಸೆರು ಆರ್.ಜೆ. ಮಿಥುನ್ ಕಾರ್ಯಕ್ರಮ ಉದೀಪನ ಮಲ್ತೆರು ಫಾರ್ಚೂನ್ ಹೋಟೆಲ್ ಯಜಮಾನಿರು ಪ್ರವೀಣ್ ಕುಮಾರ್ ಶೆಟ್ಟಿ ಓಣಂ ಪರ್ಬದ ಎಡ್ಡೆಪ್ಪು ಬೈಕೇರು ದುಬೈ ಮುನ್ಸಿಪಾಲಿಟಿಡ್ ಸೇವೆಡುಪ್ಪುನ ಮಿಸ್ಟರ್ ಬಾಬಿ ಬೊಕ ಪ್ರವೀಣ್ ಕುಮಾರ್ ಶೆಟ್ಟಿಯರ್ನ ಮಗಲು ಪ್ರಾಂಚೀಶ್ ಶೆಟ್ಟಿ ಕಾರ್ಯಕ್ರಮ ಇತ್ತಿರು ಕಾರ್ಯಕ್ರಮದಲ್ಲಿ ಕೂಡ ಪೂತ ರಂಗೋಳಿ ಪೂಕಳಂ ಬುಡ್ಪಾಯಿರು ಕಾರ್ಯಕ್ರಮಕ್ಕೆ ಬತ್ತಿನ ಸರ್ವಿರೆಲ್ಲ ಬಲಿ ಚಕ್ರವರ್ತಿನ ವೇಷ ಪಾಡ್ನಾರು ಇತ್ತದ ಕೇರಳದ ಚೆಂಡೆ ಸ್ವರಮೆಳ್ಳುಡು ಆತ್ಮೀಯವಾದಿ ಎತ್ಕೊಂಡೆರು ಆಕೆರಿಗೂ ಓಣಂ ಸದ್ಯ ಗಡ್ಡದ ವನಸು ತೆನಸು ಅಟಿಲಾರಗಣೆ ತಯಾರಾದಿತ್ತಂಡು. ഇപ്പോഴും പെട്ടെന്ന് ആരെങ്കിലും നാട്ടിൽ കൊണ്ടുകഴിഞ്ഞാൽ ഒരു ഞായറാഴ്ച ഇവിടെ കൊണ്ടേ വരുള്ളൂ. അതുകൊണ്ട് പാർട്ട് ഓഫ് ലൈഫ് നമ്മുടെ യുഎഇ പാർട്ട് ഓഫ് ലൈഫാണ്. അപ്പോൾ അദ്ദേഹം വിളിച്ചു വന്നപ്പോൾ ബാക്കി പരിപാടികളെല്ലാം മാറ്റി വെച്ച് നേരെ ഇങ്ങോട്ട് വരികയാണ്. ഇത് തിരുവോണം ಇಂಟಿಗ್ರೇಷನ್ ಕಂಪನಿಲಿಡ ಒಪ್ಪಂದ ಮಲ್ತೊಂದು ಕೋರಿ ಉದ್ದಿಮೆಲೆಗೆ 1 ಕಿಲೋ ಕೋರಿಗೆ ಕಮ್ಮಿ ಪಂಡ 10 ರೂಪಾಯಿ ನಿಗಂಟು ಮಲ್ತದ ರಾಜ್ಯ ಸರ್ಕಾರ ಕರಿನ ಮೇ ತಿಂಗಳು ಆದೇಶ ಪಿದಟ್ಪಾಂಡಲ ಆದೇಶ ಪಾಲನೆ ಆವೊಂದಿಜ್ಜಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕೋರಿ ಬೆಳೆಗಾರರ ಅಭಿವೃದ್ಧಿ ಒಕ್ಕೂಟದ ಗುರುಕಾರ್ಯರು ಪ್ರಭಾಕರ್ಗೆ ಸುವರ್ಣ ಪಂತೆರು. ದಕ್ಷಿಣ ಕನ್ನಡ ಜಿಲ್ಲಾ ಕೋರಿ ಬೆಳೆಗಾರರ ಒಕ್ಕೂಟದ ಗುರುಕಾರ್ಯರು ಪ್ರಭಾಕರಿ ಸುವರ್ಣ ಕುಡ್ಲಡ ಸುದ್ದಿಗುಟ್ಟೋಡು ಪಾತಿಡ್ದು ಇಂಟಿಗ್ರೇಷನ್ ಕಂಪನಿಲೆಡ ಒಪ್ಪಂದ ಮಲ್ತೊಂದು ಕೋರಿ ಉದ್ಯಮಿಲೆಗೂ 1 ಕಿಲೋ ಕೋರಿಗೆ ಕಮ್ಮಿ ಪಂಡ 10 ರೂಪಾಯಿ ನಿಗಂಟು ಮಲ್ತದ ರಾಜ್ಯ ಸರ್ಕಾರ ಕರಿನ ಮೇ ತಿಂಗಳು ಆದೇಶ ಪಿದಟ್ಪಾಂಡಲ ಆದೇಶ ಪಾಲನೆ ಆವೊಂದಿಜ್ಜಿ ಕೋರಿ ಸಾಂಕು ನಕ್ಲಗ ಕಿಲೋಕು 780 ರೂಪಾಯಿ ಮುಟ್ಟ ಮಾತ್ರ ಕೊರೊಂದುಲ್ಲೆರು ಸರ್ಕಾರ ನಿಗಂಟು ಮಲ್ತಿನ 10 ರೂಪಾಯಿ ಬೆಲೆ ಕೊರಿಯರು ಒತ್ತಾಯ ಮಲ್ತದ ಆಗಸ್ಟ್ 21 ಬೆಂಗಳೂರು ಮಾಮೂಲ ಹಕ್ಕೊತ್ತಾಯ ಸಭೆ ದೀವೊಂದು ಪಂಡಿರು ಕೋರಿ ಸಾಂಖ್ಯರ ಕಿನ್ನಿಲು ತೆನಸು ಮರ್ದು ಬದುಕಾವನ ಬೊಕ್ಕ ಬುಳಿಚಿಲಾಯಿನ ಕೋರಿಲೇನು ಮಾರ್ಕೆಟಿಂಗ್ ಮಲ್ಪುನ ಇಂಚಿತಿನೇನು ಕಂಪನಿಲೆ ತೂವೊಂದಿತ್ತಂಡಲ್ಲ ಕೋರಿಲೇನು ಸಾಂಕುನ ಖರ್ಚಿಂದ 1 ಕಿಲೋ ಕೋರಿಗೆ 780 ರೂಪಾಯಿ ಕೊರ್ನ ಯಾವಜಿ ಎಂಕಲು 20 ರೂಪಾಯಿ ಬೇಡಿಕೆ ದುಂಬುದಿದ್ದು ಸರ್ಕಾರ 10 ರೂಪಾಯಿ ನಿಗಂಟು ಮಲ್ತದಂಡು ಅವೆನಾಂಡಲ ಕೊರಿಯರ ಕಂಪನಿಲು ದುಂಬು ಬರುಡುಂದು ಪ್ರಭಾಕರ್ಯ ಸುವರ್ಣ ಒತ್ತಾಯ ಮಲ್ತೇರು. ಪ್ರವೀಣ್ ಕುಮಾರ್ ಕೆಡಿಂಜಿಗುತ್ತು, ಜಯರಾಜ್ ಭಂಡಾರಿ ಸುದ್ದಿಗುಟ್ಟೊಡಿತ್ತೇರು. ಪಶುಸಂಗೋಪನಾ ಇಲಾಖೆ ಜೊತೆಯಲ್ಲಿ ನಾವು ಬೆಂಗಳೂರಲ್ಲಿ ಸೇರಿ ತುಂಬಾ ಸಲ ಮೀಟಿಂಗ್ ಮಾಡಿದೆವು. ನಮಗೆ ಮಿನಿಮಮ್ ಒಂದು 20 ರೂಪಾಯಿ ಕೊಡಬೇಕು ಅಂತೇಳಿ. ಆದರೂ ಈಗ ಅವರು 10 ರೂಪಾಯಿಯನ್ನು ನಮೂದಿಸಿದ್ದಾರೆ, ಆರ್ಡರ್ ಅನ್ನು ಮಾಡಿದ್ದಾರೆ. ಬಟ್ ಕಂಪ್ನಿಯವರು ನಮ್ಮ ಜೊತೆ ಇದನ್ನು ಕೊಡುತ್ತಿಲ್ಲ. ಅದಕ್ಕಾಗಿ ನಾವು ಇನ್ನು ಬರುವ 29ಕ್ಕೆ ಪುನಃ ಬೆಂಗಳೂರಲ್ಲಿ ಒಂದು
ಹಕ್ಕೊತ್ತಾಯ ಮೀಟಿಂಗನ್ನು ಕರೆದಿದ್ದೇವೆ. ಅದಕ್ಕೆ ಎಲ್ಲ ನಮ್ಮ ದಕ್ಷಿಣ ಕನ್ನಡದ ಕೋಳಿ ಬೆಳೆಗಾರರೆಲ್ಲ ಒಟ್ಟು ಸೇರಿ ಹಾಗೂ ಎಲ್ಲ ಕರ್ನಾಟಕದ ಜನತೆ ಕೋಳಿ ಫಾರ್ಮ್ನವರು ಸೇರುವ ಒಂದು ಇದು ಮಾಡಿದ್ದೇವೆ ನಾವೀಗ. ನಮಗೆ ಇದು ಹೈನುಗಾರಿಕೆ ಅಂತೇಳಿ ಸರ್ಕಾರ ಇನ್ನೂ ಮಾಡಿದ್ದಾರೆ, ಕೃಷಿ ಹೈನುಗಾರಿಕೆ ಅಂತೇಳಿ. ಆದ್ರೆ ಅದು ಕೂಡ ನಮಗೆ ಈಗ ಅದರ ಏನೋ ಸ್ಪೆಷಾಲಿಟಿ ಕೊಡ್ತಾ ಇದ್ದಾರೆ ಹೈನುಗಾರಿಕೆಗೆ, ಅದು ಸಿಗುತ್ತಿಲ್ಲ ನಮಗೆ. ಒಡಿಪು ಶ್ರೀಕೃಷ್ಣ ಮಠದ ನಿಲಿಟ್ಟು ಶ್ರೀಕೃಷ್ಣ ಜನ್ಮಾಷ್ಟಮಿ ಸೆಪ್ಟೆಂಬರ್ 4 ಬುಕ್ಕ ಐನೇಕ್ ವಿಟ್ಲಾಪಿಂಡಿ ಉಚ್ಚೆಯ ಗರ್ದಡು ನಡಪರೆ ಇತದ ಐಕ್ ಬಾರಿ ಅಟ್ಟಣೆ ನಡೆತದ. ಕುಡ್ಲಡ್ ಮಾರ್ನಿಮಿ ಮಾಮಲ್ಲ ಗೌಜಿದ ಆಚರಣೆ ಆದಿತ್ತಂಡ ಒಡಿಪುಡು ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಮಲ್ಲ ಆಚರಣೆ ಆದುಂಡು. ಒಡಿಪು ಶ್ರೀಕೃಷ್ಣ ಮಠದ ನಿಲಿಟ್ಟು ಸೆಪ್ಟೆಂಬರ್ 4 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಡ ಅರ್ಘ್ಯ ಕೊರ್ಪುನ ಬುಕ್ಕ ಸೆಪ್ಟೆಂಬರ್ 5 ವಿಟ್ಲ ಪಿಂಡಿ ವೈಭವ ನಡಪರೆಯಿತದು. ಸಾರಗಟ್ಲೆ ಕೃಷ್ಣ ಭಕ್ತರು ಈ ಗೌಜಿಗೆ ಸಾಕ್ಷಿಯಾಯಿರುವುಲ್ಲೆರು. ಅಷ್ಟಮಿಗೆ ತುಂಬತ್ತ ನಡಪನ ತಯಾರಿ ನಡೆತಂದುಂಡು. ನಾಡ ಪರ್ಬದಂಚ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ನಡಪುಂಡು. ಮಠದ ಸುತ್ತಮುತ್ತ ರಥಬೀದಿಡು ಅಟ್ಟಣೆ ಬಾರೋಟು ನಡೆತಂದುಂಡು. ಭಕ್ತರಿನಿ ಎದುಕೊನೆರೆ ಒಡಿಪು ನಗರ ಸಿಂಗಾರ ಒಂದುಂಡು. ದಕ್ಷಿಣ ಕನ್ನಡ ಜಿಲ್ಲೆಡ ಮಾರ್ನಿಮಿಗೆ ಪಿಲಿಯೇಸ ಇಸೇಸವಾದುಂಡು. ಆಂಡ ಒಡಿಪು ಜಿಲ್ಲೆಡ ಅಷ್ಟಮಿಗೆ ಪಿಲಿಯೇಸ ಪಾಡುವೇರು. ನೂದೆಡ್ದು ಮಿಕ್ಕದು ಪಿಲ್ಲಿನಲಿಕೆದ ತಾಲೀಮು ಸುರು ಮಲ್ತದ. ಪಿಲಿಯಸ ಸೇವೆಗೆ ಪುದರ್ ಪೋಯಿನ ಇಷ್ಟಸಿದ್ಧಿ ಶ್ರೀ ಮಹಾಲಿಂಗೇಶ್ವರ ಕೂಟ ಅಷ್ಟಮಿಗಾದ ಸಜ್ಜಾನುಂಡು. ಕೂಟದ ನಿಲೇಟು ಈ ಸರ್ತಿ 11ನೇ ವರ್ಷದ ಪಿಲಿಯಸ ಸೇವೆ ನಡಪೆರೆ ಉಂಡು. ಕುಡ್ಲಾ ಸೇರ್ನಂಚ ದಕ್ಷಿಣ ಕನ್ನಡ ಜಿಲ್ಲೆಡು ಮಾರ್ನಿಮಿಗ ಬೇತ ಬೇತ ವೇಷ ಪಾಡುವೇರು. ಅಂಚನೆ ಒಡಿಪುಡು ಅಷ್ಟಮಿಗ ತರಾವರಿ ಏಸ ಪಾಡ್ದು ನಲಿಪುವೇರು. ಕೃಷ್ಣ ವೇಷ ಪಂಥ ಸೇರಿದ ಬೇತೆ ಬೇತೆ ಕಾರ್ಯಕ್ರಮ ನಡಪೆರೆ ಉಂಡು. ಒಂಜಿ ಕಡೆಟ ಭಕ್ತಿದ ಗೌಜಿ ಬೊಕ್ಕೊಂಜಿ ಕಡೆಟ ತುಳುನಾಡದ ಸಂಸ್ಕೃತಿ ಸಂಪ್ರದಾಯ ಬೊಕ್ಕ ಕಲಾವೈಭವದ ಸಂಭ್ರಮ ಒಪ್ಪುಂಡು. ಅರ್ಘ್ಯ ಬುಟ್ಪು ನೆಡ್ದು ಶುರುವಾದ ಮನದಾನಿ ಮಧ್ಯಾಹ್ನ ನುಡಿದು ಬೊಕ್ಕ ಶುರುವಾಪನ ವಿಟ್ಲ ಪಿಂಡಿ ವೈಭವ ಮುಟ್ಟ ಕೃಷ್ಣ ಭಕ್ತಿದ ಸುದೇನೆ ಪರಿಪೆರೆ ಉಂಡು. ಎಂಕುಲು 10ನೇ ವರ್ಷದ ಸೇವೆ ಮುಗಿದು ಒಂದು 11ನೇ ವರ್ಷದ ಸೇವೆ ಕೃಷ್ಣ ಜನ್ಮಾಷ್ಟಮಿ ದಂಜಿ ಮಲ್ತೊಂದುಲ್ಲ. ನಮ್ಮ 10 ವರ್ಷದ ಸಾಧನೆಯನ್ನು ನಮ್ಮ ಒಂಜಿ ಕಿರುಟ್ ಪಂಪ ಎಂಕುಲು ರಾಜಾಂಗಣ ಪೂರ ಸ್ಟೇಜ್ ಇಡ್ಲ ಎಂಕುಲು ಆಲ್ಮೋಸ್ಟ್ ಆಲ್ ಪೂರಲ ಬಹುಮಾನ ಪಡೆದ. ಅಂಚನೆ ಪೊಯ್ ವರ್ಷ ಉಡುಪಿ ಜಿಲ್ಲೆಡ್ದು ಎಂಕುಲು ಮೈಸೂರು ದಸರಾಗೆ ಪೋದಿತ್ತ ಇಷ್ಟಮಾಲಿಂಗೇಶ್ವರ ತಂಡ. ಮೈಸೂರು ದಸರಾಡ್ಲ ಪೂರ ಕಲೆಟ್ಲ ನಂಗೆ ಪ್ರಥಮ ಬಹುಮಾನ ತೆಗೆದನು. ಅಂಚಾದ ಅವನಿಗೆ ಗುರುತಿಸೋದು ಉಡುಪಿಗೆ ಒಂಜಿ ಹೆಮ್ಮೆ ಮಲ್ದ ಅಂಚ ಬಂದು ಎಂಕಲ್ನ ಉಡುಪಿಗೆ ರಾಜ್ಯೋತ್ಸವಡು ಎಂಕಲೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಲ ಇಷ್ಟಮಾಲಿಂಗೇಶ್ವರ ತಂಡಕ್ಕೆ ದೊರೆತಿಂದು. ಅಂಚನೆ ಈ ಸಲ 10ನೇ ವರ್ಷದ ಸೇವೆಯನ್ನು ನಡಪಡೊಂದಿಲ್ಲ. ಪ್ರತಿ ವರ್ಷದಂಚಿ ನಮ್ಮ ಇಷ್ಟಮಾಲಿಂಗೇಶ್ವರ ತಂಡ 4-5 ಕೃಷ್ಣನ ಸೇವೆ ಮಲ್ಪರೆಗೆ ಜತ್ತೊಂದಿಲ್ಲ. 4ನೇ ತಾರೀಕು ಎಂಕುಲು ಇಲ್ಲದ ಸೇವೆಗೆ ಪೋಪ. 5ನೇ ತಾರೀಕು ಕೃಷ್ಣ ಮಠದ ರಥೋತ್ಸವದ ಅಂಚಿ ಎಂಕುಲು ಸೇವೆ ಮಲ್ಪ ರಥದ ಎದುರು. ಅಂಚನೆ ರಾಜಾಂಗಣ ನಡಪುನ ಕಾಂಪಿಟೇಷನ್ ಆವಡ್ ಬೇತೆ ಕಾಂಪಿಟೇಷನ್ನಾಗ ಆವಡ್ ಎಂಕುಲು ಸ್ಪರ್ಧಾಗಿ ಎಂಕುಲು ಸೇವೆ ಕೊರಪ. ಅಂಚನೆ ಪ್ರತಿ ವರ್ಷಲ ಮಲ್ತಿಲಕ್ಕನೆ ಈ ವರ್ಷಲ ಮಲ್ತೊಂದಿಲ್ಲ. ಎಂಕುಲು ಪ್ರತಿ ವರ್ಷಲ ಅಷ್ಟಮಿದ ಒಂಜಿ ತಿಂಗಳು ಪೂರ್ವವಾದೇ ಎಂಕುಲು ಒಂಜಿ ತಯಾರಿ ಮಲ್ಪರೆ ಶುರು ಮಲ್ಪ. ಜೋಕಲೆಗೆ ಪ್ರಾಕ್ಟೀಸ್ ಮಲ್ಪುನ ಆವಡ್, ಜೋಕಲೆನ ತಯಾರಿ ಮಲ್ಪುನ ಆವಡ್, ಹೊಸ ಪೀಳಿಗೆಯನ್ನು ರೆಡಿ ಮಲ್ಪುನ ಆವಡ್. ಅಂಚನೆ ನಮ್ಮ ಏರ್ಪುರ ಆಸಕ್ತರುಲ್ಲೇರು ಆಗಲೆಗೆ ನಮ್ಮ ಪ್ರೋತ್ಸಾಹಿಸೆ ಮಲ್ಪುನ ಆಂಡ್ ಪೂರ ಎಂಕುಲು 10 ವರ್ಷದಿಂಚಿಲ ಅಂಚನೆ ಎಂಚ ಮಲ್ತೊಂದಿಲ್ಲ ಅಂಚನೆ ಮಲ್ತಂಬರೊಂದಿಲ್ಲ. ಒಂಜಿ ತಿಂಗಳದಿಂಚಿ ಪ್ರತಿ ದಿನಲ 1-2 ಗಂಟೆ ಪ್ರತಿ ಜೋಕುಲ್ಲ ಮೂಲ ಬತ್ತದ ಪ್ರಾಕ್ಟೀಸ್ ಮಲ್ತದು. ದಿನಾ ಪ್ರಾಕ್ಟೀಸ್ ಮಲ್ತದು. ಐಕ ತಾಸೆ ಎಂಕುಲು ಸ್ಟೇಜ್ಗೆ ಬೋಡಾಪಿನಂಚಿನ ಪ್ರಾಕ್ಟೀಸ್ ಬೊಕ ಎಂಕುಲು ಸಾಂಪ್ರದಾಯಿಕ ಪಿಲಿಗೆ ಒತ್ತು ಕೊರ್ಪಿನಿ. ಇಡೆಗ್ ಇನ್ನಿತ ನಮ್ಮ ಕುಡ್ಲ ತುಳುವಾರ್ತೆಲ ಮುಗಿಂಡು ಸೊಲ್ಮೇಲು.